ಪುತ್ತೂರಿನ GL1 ಮಾಲ್ನಲ್ಲಿ ಲವ್ ಜಿಹಾದ್ ವಿರುದ್ಧದ ಜಾಗೃತಿ ಮೂಡಿಸುವ ದಿ ಕೇರಳ ಸ್ಟೋರಿ 2 ಹೆಸರಿನ ಸಿನಿಮಾದ ಉಚಿತ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿತ್ತು. ಪುತ್ತಿಲ ಪರಿವಾರದ ಮಹಿಳಾ ಘಟಕವಾಗಿರುವ ಸೀತಾ ಪರಿವಾರದಿಂದ ಈ ಸಿನಿಮಾವನ್ನ ಹೆಣ್ಣು ಮಕ್ಕಳಿಗಾಗಿ ವೀಕ್ಷಣೆಗಾಗಿ ಉಚಿತ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಬಿಜೆಪಿ ಹಿಂದೂ ಮುಖಂಡರು ಸಾಥ್ ನೀಡಿದ್ದು ಗುರುವಾರ ಸಂಜೆ 3 ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಸಿನಿಮಾ ವೀಕ್ಷಣೆಗೆ ಹೋಗಬೇಡಿರಿ, GL1 ಮಾಲ್ಗೆ ಮುಸ್ಲಿಮರು ಹೋಗಬೇಡಿ ಅಂತ ಧರ್ಮ ದಂಗಲ್ ಆರಂಭಗೊಂಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ರವಾನೆ ಮಾಡಲಾಗಿದೆ. ಇನ್ನು ಮುಂದೆ GL ಮಾಲ್ಗೆ ಹೋಗುವ ಮುಸ್ಲಿಂ ಯುವತಿಯರೇ ಗಮನಿಸಿ ಎಂದು ಮೆಸೇಜ್ ವೈರಲ್ ಮಾಡಲಾಗಿದ್ದು GL ಮಾಲ್ ಬಹಿಷ್ಕಾರ ಮಾಡಿ ಎಂದು ಸಂದೇಶ ಹರಡಲಾಗಿದೆ. ಸಿನಿಮಾ ಬುಕ್ಕಿಂಗ್ ಆಗಿ ಪೋಸ್ಟರ್ನಲ್ಲಿ ಮಹಿಳೆಯರ ನಂಬರ್ ಹಾಕಲಾಗಿತ್ತು. ಆದರೆ ಅದಕ್ಕೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಿರುವುದಾಗಿ ಸಂಘಟನೆಗಳು ಆರೋಪಿಸಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅರುಣ್ ಕುಮಾರ್ ಪುತ್ತಿಲ, ವಿದೇಶದಿಂದ ಕರೆ ಮಾಡಿ ಬೆದರಿಕೆ ಯತ್ನ ಮಾಡಲಾಗಿದೆ, ಸ್ಥಳೀಯ ಮತಾಂಧ ಶಕ್ತಿಗಳಿಂದ ಕರೆ ಮಾಡಿ ಬೆದರಿಕೆ ಹಾಕಲಾಗಿದೆ ಎಂದಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಮನಿಸಬೇಕು. ನಾವು ಈ ಬೆದರಿಕೆಗೆ ಜಕ್ಕಲ್ಲ, ಮುಂದೆ ಕೂಡ ಜಾಗೃತಿ ಕೆಲಸ ಮುಂದುವರಿಯುತ್ತೆ ಎಂದಿದ್ದಾರೆ. ಮುಂದಿನ ದಿವಸದಲ್ಲಿ ಇದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಈ ರೀತಿಯ ಕೃತ್ಯಗಳನ್ನು ಮುಂದಿನ ದಿವಸದಲ್ಲಿ ಮಾಡಿದರೆ ಮತ್ತೆ ನಾವು ಅದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಮತ್ತು ಸಮಾಜವನ್ನು ಜಾಗೃತಿಗೊಳಿಸತಕ್ಕಂಥ ಪ್ರಯತ್ನವನ್ನು ಈ ರೀತಿಯ ಚಲನಚಿತ್ರವನ್ನು ಉಚಿತವಾಗಿ ಪ್ರದರ್ಶನಗೊಳಿಸುವುದರ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಲವ್ ಜಿಹಾದ್ ಮತ್ತು ಮತಾಂತರವನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಇವತ್ತಿನ ಈ ಚಲನಚಿತ್ರದ ಪ್ರದರ್ಶನ ನಡೀತದೆ. ಯಾವುದೇ ಅವರ ಬೆದರಿಕೆ ಅಥವಾ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಅವರ ಕೃತ್ಯಗಳಿರ್ಬೋದು, ಅದನ್ನು ಯಾವುದನ್ನು ಇದ್ದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಮುಂದಿನ ದಿವಸದಲ್ಲಿ ಕೂಡ ಲವ್ ಜಿಹಾದ್ ಮತ್ತು ಮತಾಂತರವನ್ನು ತಡೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, GL ಮಾಲ್ನಲ್ಲಿ ನಡೆಯತಕ್ಕಂಥ ಈ ಚಲನಚಿತ್ರ ವೀಕ್ಷಣೆಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ಇವತ್ತು ಕೇರಳ 2 ಆ ಚಲನಚಿತ್ರವನ್ನು ಪ್ರದರ್ಶನ ಮಾಡಿಸುವುದಕ್ಕೋಸ್ಕರ GL ಮಾಲನ್ನು ಬಹಿಷ್ಕರಿಸಿ ಅನ್ನತಕ್ಕಂಥ ಇವತ್ತು ಸಂದೇಶವನ್ನು ಕಳಿಸತಕ್ಕಂಥ ಬೆಳವಣಿಗೆ, ಅದು ಇವತ್ತು ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಸನ್ನಿವೇಶ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಈ ರೀತಿಯ ಯಾವುದೇ ರೀತಿಯ ಕರೆಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ನಿಷೇಧವನ್ನು ಮಾಡತಕ್ಕಂಥ ಮತ್ತು ಬಹಿಷ್ಕಾರ ಮಾಡತಕ್ಕಂಥ ಸಂಗತಿಗಳನ್ನು ಸಮಾಜ ಒಪ್ಪುವುದಿಲ್ಲ. ಮತ್ತು ಯಾರು ಅದನ್ನು ಬಹಿಷ್ಕಾರ ಮಾಡಿ ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ಯೋಚನೆಯನ್ನು ಮಾಡುವುದು ಒಳಿತು. ಅವರವರ ಧರ್ಮವನ್ನು ರಕ್ಷಿಸುವುದು ಬಿಟ್ಟು ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಅಥವಾ ಇನ್ನೊಂದು ಧರ್ಮದ ಮೇಲೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದರೆ ಅದು ಸಮಾಜ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ